ಉಳ್ಳಾಲ ದರ್ಗಕ್ಕೆ ಈ ಬಾರಿ ಮೊದಲ ಬಾರಿಗೆ ನಂಬುವುದಾಗಿ ಆಡಳಿತಾಧಿಕಾರಿ ನೇಮಕ ಆಗಿದೆ. ಏನು ಕಾರಣ ಆಗಿರ್ಬೋದು? ಒಂದು ವಿಷಯ ಹೇಳ ಬಯಸ್ತೇನೆ ನಾನು. ಯಾವುದಾದ್ರೂ ಒಂದು ಮಸೀದಿ, ದರ್ಗಾ ಅಥವಾ ವಕ್ಫ್ ಸಂಸ್ಥೆಗಳಿದ್ದರೆ ಅದಕ್ಕೆ ಒಬ್ಬ ಆಡಳಿತಾಧಿಕಾರಿಯನ್ನು ಸರ್ಕಾರ ಕಳಿಸಬೇಕಾದ್ರೆ ಅಲ್ಲಿ ಖಂಡಿತವಾಗಿ ಭ್ರಷ್ಟಾಚಾರ ನಡೆದಿದೆ ಮತ್ತು ಅಲ್ಲಿ ಅಲ್ಲಸಲ್ಲದ ಕೃತ್ಯಗಳು ಮಾಡಿರ್ತಾರೆ. ನಾನೀಗ ನನ್ನ ಕಳೆದ 9 ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದ ನನ್ನ ವಕ್ಫ್ ರಿಪೋರ್ಟ್ ಏನಿತ್ತು ಅದರಲ್ಲಿ ಕೂಡ ಅದೇ ಮಾತನ್ನು ಆಡಿದ್ದೇನೆ. ಅದರಲ್ಲಿ ಕೂಡ ರಿಪೋರ್ಟ್ ಇರೋದು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನೆಲ್ಲ ಕಂಡು ಹಿಡಿದು ಒಂದು ವರದಿಯನ್ನೇ ಒಪ್ಪಿಸಿದೆ ನಾನು. ಗೊತ್ತಿದ್ದ ಹಾಗೆ ಅದು 2,30,000 ಕೋಟಿಯ ಭ್ರಷ್ಟಾಚಾರ ವರದಿ. ಅದರ ಒಂದು ಭಾಗ ಇದು ಕೂಡ. ವರದಿಯಲ್ಲಿ ಅದು ನಾನು ಹೇಳಲ್ಲ ನಾನು, ಯಾಕಂದರೆ ನಾನು ಕೊಟ್ಟ ವರದಿ ಏನಿದೆಯೋ ಅದು ಈಗ ನಮ್ಮ ಸರ್ಕಾರದ ಆಸ್ತಿ ಆಗಿರುತ್ತೆ. ಆ ವಿಚಾರ ನಾನು ಏನು ಹೇಳೋಂಗಿಲ್ಲ. 7,000 ಪುಟದ ಅದು ಹೇಳಿದರೆ ಅದರ ಪಾವಿತ್ರ್ಯತೆ ಹೊರಟೋಗ್ಬಿಡುತ್ತೆ. ಆದ್ದರಿಂದ ನಾ ಹೇಳೋದಿಷ್ಟೇ. ಈಗ ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಿರುವಾಗ ಏನು ಅವ್ಯವಹಾರ ಆಗಿರ್ಬೋದು? ಅದು ಇಲ್ಲ, ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಅದು ಭಾಳಷ್ಟು ಇದೆ. ಕಾಂಟ್ರಾಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ, ಆ ದುಡ್ಡು ತಿಂದಿದ್ದಾರೆ ಅಂತೇಳಿ, ಯಾರ್ಯಾರ್ದು ಸಿಗ್ನೇಚರ್, ಯಾರ್ಯಾರಿಗೆ ಚೆಕ್ ಕೊಟ್ಟು, ಒಂದು ಟೀಚರಿಗೆ ಪ್ರೈವೇಟ್ ಚೆಕ್ ಕೊಟ್ಟು ದುಡ್ಡು ಸಿಕ್ಕಿದ್ದೇನು ಬರೆಸ್ಕೊಂಡ್ಬಿಟ್ಟು ಆ ದುಡ್ಡನ್ನು ವಿಡ್ರಾ ಮಾಡಿ ಕಪಲ್ ಆಫ್ ಲ್ಯಾಕ್ಸ್ ಅವ್ರ ಗಂಡನಿಗೆ ಬರಬೇಕಾದ ಸಂಬಳ ಅದನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂತ ಭಾಳಷ್ಟು ನಿದರ್ಶನಗಳಿವೆ ಅಂತ ಕೇಳಲ್ಪಟ್ಟಿದ್ದೇನೆ. ಅದು 2-3 ನಂತರನೇ ಬಂದು ಹೇಳಿದರು. ಆದ್ದರಿಂದ ನಾನು ಕೂಡ ಸ್ವಲ್ಪ ಮುತುವರ್ಜಿ ವಹಿಸಬೇಕಾಗುತ್ತೆ. ಯಾಕೆಂದ್ರೆ ನಾನು ಮಂಗಳೂರಿನವನು. ನಮ್ಮ ಪಕ್ಕದ ಉಳ್ಳಾಳದ ಒಂದು ಬಹಳ ದೊಡ್ಡ ಒಂದು ಮಸೀದಿ, ದಕ್ಷಿಣ ಭಾರತದ ಅಜ್ಮೀರ್ ಅಂತೇಳಿಯೇ ಹೆಸರುವಾಸಿಯಾದ ಒಂದು ದರ್ಗಾ ಇದು. ಅದು ನಮ್ಮೂರಲ್ಲಿರಬೇಕಾದ್ರೆ ನಮ್ಮೂರಲ್ಲಿ ಹೆಚ್ಚಿನವರು 100% ಅವರೆಲ್ಲ ಭಾಳ ಪ್ರಾಮಾಣಿಕರು. ಇದು ಹೀಗಾಯ್ತೆಂಬ ಬೇಸರ ಕೂಡ ಇದೆ. ಇದನ್ನು ಸರಿಪಡಿಸಬೇಕಾದ್ರೆ ವಕ್ಫ್ ಬೋರ್ಡ್ನವರೇ ಬಂದು ಮಾಡಬೇಕಾಗಿದೆ. ಒಂದು ಒಳ್ಳೆಯ ಆಡಳಿತಾಧಿಕಾರಿಯನ್ನು ಅವ್ರು ನೇಮಿಸಬೇಕಾಗಿದೆ. ನಾನು ಅರ್ಥ ಮಾಡಿಕೊಂಡ ಹಾಗೆ ಒಂದು ಒಳ್ಳೆಯ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದಾರೆ. ಇದರ ಪ್ರಯುಕ್ತ ಉತ್ತಮ ರಿಸಲ್ಟ್ ಬರ್ಬೋದು. ಮತ್ತು ಇಲ್ಲಿ ತನಕ ಚುನಾವಣೆ ಮಾಡದೇ ಇದ್ದ ಈ ಕಮಿಟಿ ಚುನಾವಣೆ ಮಾಡಿರಲಿಲ್ಲ. ಅದು ರೂಲ್ ಇದೆ 3 ವರ್ಷಕ್ಕೊಮ್ಮೆ ಮಾಡಬೇಕು ಅಂತೇಳಿ. ಅದು ಬೈಲಾಸ್ ಕೊಡಬೇಕಾಗಿತ್ತು, ಅದೂ ಕೊಟ್ಟಿಲ್ಲ. ಎಕ್ಸ್ಪೆನ್ಸ್ ಅಕೌಂಟ್ ಕೊಟ್ಟಿಲ್ಲ. ಹಾಗಲಿರ್ಬೇಕಾದ್ರೆ ಇದನ್ನು ಸರಿಪಡಿಸ್ಬೇಕಾದ್ರೆ ಇದೆಲ್ಲಕ್ಕೆ ಅಂತ್ಯ ಹಡಬೇಕಾದ್ರೆ ಚುನಾವಣೆ ಆಗಬೇಕು. ಹೊಸ ಚುನಾವಣೆಗೆ ಹೊಸ ಕಮಿಟಿ ಬರಬೇಕು ಮತ್ತು ಒಳ್ಳೆಯ ರೀತಿಯ ಒಂದು ಆಡಳಿತವನ್ನು ಕೊಡಬೇಕು. ದಕ್ಷಿಣ ಭಾರತ ಅಜ್ಮೀರಾಗಿ ಮೆರೆಯಬೇಕು. ಈ ಸೆಸ್ ಕೋಟ್ಯಾಂತರ ರೂಪಾಯಿ ಬಾಕಿ ಇದೆ, ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುತ್ತಾ? ಖಂಡಿತವಾಗಿರುತ್ತೆ. ಇದು ಭಾಳ ದೊಡ್ಡ ದರ್ಗಾ. ಇದರಲ್ಲಿ ಇದು ನನಗೆ ತಿಳಿದ ಹಾಗೆ ತಿಂಗಳಿಗೆ 25-30 ಲಕ್ಷ ಖಾಲಿ ಹುಂಡಿಯಲ್ಲಿ ಕಲೆಕ್ಟ್ ಆಗುತ್ತೆ. ಅದು ಹೇಳಿದಲ್ಲ, ದಕ್ಷಿಣ ಭಾರತ ಅಜ್ಮೀರ್ ಅಂತೇಳಿ. ಅಲ್ಲಿ ಯಾರ್ಯಾರಿಗೆ ಹೋಗ್ತೀವಿ ಅಲ್ಲಿ ಎಲ್ಲ ಪ್ರೈವೇಟ್ ಪರ್ಸನವರು ಮ್ಯಾನೇಜ್ ಮಾಡ್ತಾರೆ. ಇಲ್ಲಿ ಆಗಲ್ಲ, ಇದು ದರ್ಗಾ ಅಂಡರ್ ದ ವಕ್ಫ್. ಹಾಗಾಗಿ ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿರ್ಬೋದು ಸರ್ಕಾರಕ್ಕೆ. ನನಗೆ ಹಾಗೆ ಅನಿಸ್ತಾ ಇತ್ತು. ಸರಿ.